ಮಂಜೇಶ್ವರ ಕುಂಜತ್ತೂರು ಜಮಾಅತ್ ಸಮಿತಿಯ ನೇತೃತ್ವದಲ್ಲಿ ಕಾರ್ಯಾಚರಿಸಿಕೊಂಡಿರುವ ಮಹ್ದನುಲ್ ಉಲೂಮ್ ಮದ್ರಸಕ್ಕೆ ಕುಂಜತ್ತೂರು ಪ್ರವಾಸಿ ಫಾರಂ ವತಿಯಿಂದ ನೂತನವಾಗಿ ನಿರ್ಮಿಸಿಕೊಟ್ಟ ಕಟ್ಟಡದ ಉದ್ಘಾಟನೆಯ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಕಟ್ಟಡ ಉದ್ಘಾಟನೆಯನ್ನ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಶೈಖುನಾ ಅಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ನೆರವೇರಿಸಲಿದ್ದಾರೆ. ಬಳಿಕ ಜಮಾಅತ್ ಅಧ್ಯಕ್ಷ ಡಾಕ್ಟರ್ ಕೆಎ ಖಾದರ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಕುಂಜತ್ತೂರು ಕಾಜಿ ಶೈಖುನಾ ಅಲ್ ಹಾಜ್ ತ್ವಾಖಾ ಅಹ್ಮದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭ ಕುಂಜತ್ತೂರು ಖತೀಬ್ ಕೆ ಹಾಶಿರ್ ಅಲ್ ಹಮೀದಿ, ಮೊಯ್ದೀನ್ ಕುನ್ನಿ ಹಾಜಿ ಪ್ರಿಯಾ, ಇಬ್ರಾಹಿಂ ಹಾಜಿ ಕೆಎ, ಸೈಯದ್ ಎಂಕೆಎಆರ್ ಅಬ್ದುಲ್ ರೆಹಮಾನ್ ಹಾಜಿ, ಕೆಕೆ ಮೊಹಮ್ಮದ್ ಫೈಜಿ, ತೌಸೀಫ್ ಅಹ್ಮದ್ ಹನೀಫ್ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಮುಗ್ರಿಬ್ ನಮಾಜಿನ ನಂತರ ಅಬುಬಕರ್ ಸಿದ್ದಿಕ್ ಅಜ್ಹರಿ ಪಯ್ಯನೂರು ಇವರಿಂದ ಮುಖ್ಯ ಪ್ರಭಾಷಣ ನಡೆಯಲಿದೆ. ಶನಿವಾರ ಸಮಾರೋಪ ಸಮಾರಂಭ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಾ ಸ್ಪರ್ಧೆ ನಡೆಯಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. പ്രവാസി ഫോറം കൂട്ടായ്മ നിർമ്മിച്ച മദ്രസയുടെ കെട്ടിടത്തിന്റെ പണി പൂർത്തിയായി. അതിന്റെ ഉദ്ഘാടനം നാളെ വെള്ളിയാഴ്ച അസ്ർ നമസ്കാരത്തിന് ശേഷം ബഹുമാനപ്പെട്ട സമസ്ത കേരള ജമിയത്തുൽ ഉലമ അധ്യക്ഷൻ സയ്യിദ് മുഹമ്മദ് ജിഫ്രി മുത്തുക്കോയ തങ്ങൾ ഉദ്ഘാടനം ചെയ്യുന്നതാണ്. കൂടാതെ മറ്റുള്ള പരിപാടിയിൽ ബഹുമാനപ്പെട്ട ജമാഅത്ത് പ്രസിഡന്റ് ഡോക്ടർ കെ എ ഖാദർ അവരുടെ അധ്യക്ഷതയിൽ ബഹുമാനപ്പെട്ട ഖാദി ತ್ವಾಖಾ ಅಹ್ಮದ್ ಮುಸ್ಲಿಯಾರ್ ಪರಿಪಾಡಿ ಉದ್ಘಾಟನೆ ചെയ്യുന്നതാണ്. ಕುಂಜತ್ತೂರು ಪ್ರವಾಸಿ ಫೋರಂ ಹೊಸತಾಗಿ ನಿರ್ಮಿಸಿದಂಥ ಮದ್ರಸಾ ಕಟ್ಟಡದ ಉದ್ಘಾಟನೆ ನಾಳೆ ಸಂಜೆ ಅಸರ್ ನಮಾಜಿನ ನಂತರ ಅಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಳವರು ಉದ್ಘಾಟನೆ ನಿರ್ವಹಿಸಲಿರುವರು. ವೇದಿಕೆಯಲ್ಲಿ ಡಾಕ್ಟರ್ ಖಾದರ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಗಣ್ಯರು ಸೇರಲಿದ್ದಾರೆ. ರೇಮಾನ್ ಉದ್ಯಾವರ V4 News 24/7 ಮಂಜೇಶ್ವರ.